ಹಾಗೆ ನಿನ್ನನ್ನೇ ಸ್ತುತಿಸುತ್ತಾ ನಿನ್ನ ಕಾಲಡಿಗೆ ಬಂದು ಬೀಳುವವನಲ್ಲೇ ಸ್ವಾಮಿ ನಾನು. ಸ್ವಾಮಿ, ಈ ಕಾಲಕ್ಕೂ ಒದಗಿ ಬಂದದ್ದು ಕಷ್ಟ. ಜ್ಯೋತಿಷ ಪಟ್ಟಣವಂತೆ ನರಕನೆಂದುವ ದಾನವರಂತೆ ತನ್ನವರನ್ನೆಲ್ಲ ಕೂಡಿಕೊಂಡು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನೆ ಸ್ವಾಮಿ. ಅಲ್ಲ, ಈ ರೀತಿಯಾಗಿ ದಾಳಿಯಾಗುವುದು ನಮಗೇನು ಹೊಸದಲ್ಲ. ಈ ಹಿಂದೆ ಅದೆಷ್ಟೋ ದಾನವರು ಬಂದಿದ್ದಾರೆ, ಅವರನ್ನು ಹೊಡೆದೋಡಿಸಿದ್ದೇವೆ. ಆದರೆ ಈ ಸಲ ಹಾಗಲ್ಲ ಸ್ವಾಮಿ. ಬಂದವರಿಗೆ ಬೇಕಾದದ್ದು ಏನು? ಸುವಸ್ತುಗಳ ಜೊತೆಗೆ ನನ್ನ ಮಡದಿಯನ್ನೂ ಕೇಳಿದ. ಅಷ್ಟು ಮಾತ್ರಕ್ಕೆ ನಾನು ಬಿಟ್ಟುಕೊಳ್ಳಲಿಲ್ಲ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಯುದ್ಧ ಮಾಡಿದ್ದೇನೆ. ಸೋಲಾಯಿತು ಸ್ವಾಮಿ, ಸೋಲಾಯಿತು ಎನ್ನುವ ಕಾರಣಕ್ಕೆ ಚಿಂತೆಯಲ್ಲ, ನಮ್ಮಲ್ಲಿನ ಸುವಸ್ತುಗಳು ಹೋಯಿತಲ್ಲ. ವರುಣನ ಪಾಶ, ಕುಬೇರನ ಮಣಿಶೈಲ, ನನ್ನ ಶಸ್ತ್ರ, ನನ್ನ ವಜ್ರಾಯುಧ ಎಲ್ಲವನ್ನು ತೆಗೆದುಕೊಂಡು ಹೋಗಿದ್ದಾನೆ ಸ್ವಾಮಿ. ಇದು ಮಾತ್ರ ಅಲ್ಲ, ನನ್ನ ತಾಯಿಯಾದ ಅದಿತಿದೇವಿಯ ಕರ್ಣಕುಂಡಲವನ್ನು ತೆಗೆದುಕೊಂಡು ಹೋಗಿದ್ದಾನೆ ಸ್ವಾಮಿ. ಏನು ಮಾಡುವುದು ಎನ್ನುವ ಹಾಗೆ ಚಿಂತೆಯನ್ನು ಪಡುತ್ತಾ ಯಮುನೆಯ ದಂಡೆಯಲ್ಲಿ ಚಿತ್ರರೂಪಿಯಾಗಿ ಕಾಲವನ್ನು ಕಳೆಯುತ್ತಾ ಇದ್ದೆ. ಆ ಸಂದರ್ಭಕ್ಕೆ ಸಿಕ್ಕಿತು ಸ್ವಾಮಿ, ನೀವು ಭಾರತೀಯಲ್ಲಿ ಇದ್ದೀರಾ ಎನ್ನುವ ಹಾಗೆ. ಹಾಗಾಗಿ ಓಡೋಡಿ ಬಂದಿದ್ದೇನೆ ಸ್ವಾಮಿ. ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ರಾಜ
ನಾನು ಬಂದಾಕ್ಷಣ ಎಲ್ಲಿಗೆ ಅಂತ ಕೇಳಿ ಅವನು ಆಗಬೇಕಾದದ್ದು ಗಂಡನಾದಂತಹ
ಹಾಗಲ್ಲ ಸ್ವಾಮಿ. ಮತ್ತೆ ಅಧರ್ಮ ಮಿತಿ ಮೀರಿದ್ದರಿಂದ ನನಗೆ ಸಂತೋಷ ಇಲ್ಲ. ಆದರೆ ಧರ್ಮ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಂತಹ ನೀವು ಈ ಕಾರ್ಯವನ್ನು ಸುಸ್ಥಿತಗೊಳಿಸುವುದಕ್ಕಾಗಿ ಹೋಗುತ್ತಾ ಇದ್ದೀರಲ್ಲ, ಆ ವಿಚಾರದಲ್ಲಿ ನನಗೆ ಸಂತೋಷ ಇಲ್ಲ. ಯಾಕೆ ಹೇಳಿ? ನೀವು ಹೋಗುತ್ತಾ ಇರುವುದು ಆ ಅದಿತಿ ದೇವಿಯ ಪಂಚಭೂತಗಳನ್ನು ಮರಳಿ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ, ಅದನ್ನು ಆ ದೇವತೆಗಳಿಗೆ ಮರಳಿ ಒಪ್ಪಿಸುವುದಕ್ಕಾಗಿ. ಹಾಗಾದರೆ ಈ ಎಲ್ಲಾ ಕಾರ್ಯಗಳು ಕಳೆದ ಮೇಲೆ ನೀವು ಹೋಗಬೇಕಾದದೆಲ್ಲಿಗೆ? ಸ್ವರ್ಗದ ಕಟ್ಟೆ. ಈ ವಿಚಾರದಿಂದ ನನಗೆ ಸಂತೋಷ ಆಯಿತು. ಸ್ವರ್ಗಲೋಕಕ್ಕೆ ಹೋಗುವುದಾದ ನಿಮಗೆ ಯಾಕೆ ಸಂತೋಷ? ಸ್ವಾಮಿ, ಸ್ವರ್ಗಲೋಕದ ಬಗೆಗಾಗಿ ಬಹಳಷ್ಟು ಕೇಳಿದ್ದೇನೆ. ಹೀಗಾಗಿ ನೀವು ಹೋಗುವಾಗ ನನ್ನನ್ನು ಜೊತೆಯಾಗಿ ಕರೆದುಕೊಂಡು ಹೋಗಿ ಸ್ವಾಮಿ. ಅಂತ ಭಾಮ, ಸ್ವರ್ಗಲೋಕದಲ್ಲಿ ವಿಶೇಷ ಏನಿದೆ? ನೀವು ನೋಡಿದ ನಿಮಗೆ ಇನ್ನೊಂದು ಪ್ರಕರಣ ಆಗಿರ್ತದೆ ನನಗಿದೆ. ನಿಮಗೆ ನೀವು ನನಗೆ ಭಾಷೆ ಕೊಟ್ಟಿದ್ದೀರಲ್ಲ, ಯಾವ ಭಾಷೆ ನೆನಪಾಗ್ತಾ ಇಲ್ಲ. ನನಗೆ ಹೋಗಿ ಬಾಗಿಲು ಹಾಕಿಕೊಂಡು ನಾನು ನಿಮಗೆ ನೆನಪಾಗ್ತದೆ. ಯಾವ ಪ್ರಕರಣ? ಸ್ವಾಮಿ, ಕಾಲದಲ್ಲಿ ತಂದಂತಹ ಪಾರಿಜಾತ ಪ್ರಕರಣ. ಆ ಪಾರಿಜಾತವನ್ನು ನೀವು ಪೀಳಿಗೆ ಮುಗಿಸಿದ್ದರಿಂದಾಗಿ ಕಿತ್ತುಕೊಂಡಂತಹ ನನ್ನನ್ನು ಸಂತೈಸುವುದಕ್ಕಾಗಿ ನೀವು ನನಗೆ ಆ ಪಾರಿಜಾತ ವೃಕ್ಷವನ್ನು ತೋರಿಸುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದೀರಿ. ಮಾಲಾರ್ಯ ಬಂಧಾನೆಯಾಗಿ ಮಾತು ಕೊಟ್ಟವರು ನೀವು. ಹೀಗಾಗಿ ಆ ಮಾತನ್ನು ನಡೆಸಿಕೊಳ್ಳುವುದಕ್ಕೆ ಇವತ್ತು ಸದವಕಾಶ ಬಂದಿದ್ದರೆ, ಆದ್ದರಿಂದ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನಾನು ನಿಮ್ಮ ಜೊತೆಯಾಗಿ ಕರೆದುಕೊಂಡು ಹೋಗುತ್ತಾರೆ. ಬೇಡ, ಅದು ಬೇಡ. ಬೇಡ ಮಾನ ಕಾಂತಿ ಮೋದನೆ ಮುಖದ ಮೋದನೆ ಮುಖದ
ಕಂದನ ವಧೆಯ ಸಂದರ್ಭದಲ್ಲಿ ಯೂದೇಯನಿಗೆ ಆತನ ಹುಟ್ಟುತ್ತನಿಂದ ಹುಟ್ಟಿಕೊಂಡವನೇ ಆ ನರಕಾಸುರ. ಆತನನ್ನು ಕೊಲ್ಲುವುದಕ್ಕಾಗಿ ತಂದೆ ತಾಯಿಯಲ್ಲಿ ಒಟ್ಟಟ್ಟಿಗೆ ಹಿಡಿಯಲೇಬೇಕು. ಆದ್ದರಿಂದ ಇವಳನ್ನು ಕರೆದುಕೊಂಡು ಹೋಗಬೇಕು. ತಡ ಮಾಡುವುದಲ್ಲ.